ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಶುರು ಮಾಡುವ ಚಾದೊಂದಿಗೆ. ಇವತ್ತು ಮಸಾಲ ಚಾ ಮಾಡುವ. ಮಸಾಲ ಚಾಕ್ಕೆ ಹಾಲು ಮತ್ತು ನೀರು ಇಟ್ಟಿದ್ದೇನೆ ಕುದಿಲಿಕ್ಕೆ. ಇದಕ್ಕೆ ಚಾ ಹುಡಿ, ಸಕ್ಕರೆ, ಜಜ್ಜಿರುವಂತಹ ಶುಂಠಿ, ಸ್ವಲ್ಪ ಏಲಕ್ಕಿ ಜಜ್ಜಿರುವಂತಹದ್ದು, ಒಂದು ಸಣ್ಣ ಪೀಸ್ ಲೆಮನ್ ಗ್ರಾಸ್ ಅಂದ್ರೆ ಮಜ್ಜಿಗೆ ಸೊಪ್ಪು. ಇದು ಚೆನ್ನಾಗಿ ಕುದಿಲಿ, ನಮ್ಮ ಮಸಾಲ ಚಾ ರೆಡಿ ಆಗ್ತದೆ. ಆಗ ಇದೀಗ ರೆಡಿ ಆಗ್ತಾ ಬಂತು. ಇನ್ನು ಗ್ಯಾಸ್ ಆಫ್ ಮಾಡುವ. ಚಾ ರೆಡಿ ಆಯ್ತು. ಚಾ ಜೊತೆ ತಿನ್ಲಿಕ್ಕೆ ನಿನ್ನೆದ್ದು ಪತ್ರೊಡ್ಡೆ 2 ಇಟ್ಟಿದ್ವಿ ಫ್ರಿಜ್ ಅಲ್ಲಿ. ಇವತ್ತು ಬೆಳಗ್ಗೆ ಅದಕ್ಕೆ ಮಸಾಲ ರುಬ್ಬಿ ಹಾಕಿದ್ವಿ. ಇವತ್ತು ಕೂಡ ಪತ್ರೊಡ್ಡೆನೆ ಚಾಕ್ಕೆ. ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿರುವಂತಹ ಔಷಧೀಯ ಸಸ್ಯಗಳ ಬಗ್ಗೆ ಮಾತನಾಡುವ. ಮೊದಲಿಗೆ ಅಲವೀರಾ. ಇದು ಸುಟ್ಟ ಗಾಯಗಳಿಗೆ ಮತ್ತು ನಮ್ದು ಸ್ಕಿನ್ ಪ್ರಾಬ್ಲಮ್ಸ್ ಮತ್ತೆ ಕೂದಲಲ್ಲಿ ಡ್ಯಾಂಡ್ರಫ್ ಇದ್ರೆ ಎಲ್ಲದಕ್ಕೂ ಯೂಸ್ ಮಾಡಬಹುದು. ನೋಡಿ, ಕಪ್ಪು ತುಳಸಿ. ಇದು ಇನ್ನೊಂದು ತುಳಸಿ ಇರ್ತದಲ್ಲ, ಹಸಿರು ಅಂದ್ರೆ ನಾವು ಬಿಳಿ ತುಳಸಿ ಅಂತ ಹೇಳ್ತೇವೆ. ಅದು ಸ್ವಲ್ಪ ಅದ್ರದ್ದು ಎಲೆ ಎಲ್ಲ ಲೈಟ್ ಗ್ರೀನ್ ಅಲ್ಲಿ ಇರ್ತದೆ. ಇದು ಸ್ವಲ್ಪ ಡಾರ್ಕ್ ಕಪ್ಪಲ್ಲಿ ಇರ್ತದೆ. ಇದು ಮಕ್ಕಳಿಗೆ ಕೆಮ್ಮಿಗೆ ಎಲ್ಲ ತುಂಬಾ ಒಳ್ಳೇದು. ಕಷಾಯ ಮಾಡಿ ಕೊಡ್ಬಹುದು ಇದ್ರದ್ದು. ಮತ್ತೆ ಇದ್ರದ್ದು ಬೀಜ ಉಂಟಲ್ಲ, ಅದು ಊರಿ ಮೂತ್ರಕ್ಕೆ ಕೂಡ ಒಳ್ಳೇದು. ಅದು ಬೀಜವನ್ನು ನೀರಲ್ಲಿ ಇದು ಅರಶಿನದ ಎಲೆ. ಇದು ಹಸಿ ಅರಿಶಿನ ಎಲ್ಲದಕ್ಕೂ ಒಳ್ಳೇದು. ಹಸಿ ಅರಿಶಿನ ನಾವು ಕಷಾಯ ಮಾಡುವಾಗೆಲ್ಲ ಹಾಕಿದ್ರೆ ತುಂಬಾ ಒಳ್ಳೇದು. ಮತ್ತೆ ಹಸಿ ಅರಿಶಿನ ಮುಖಕ್ಕೆ, ನಮ್ಮ ಚರ್ಮದ ಸಮಸ್ಯೆಗೆ ಕೂಡ ಒಳ್ಳೇದು. ಇದು ಶಂಖಪುಷ್ಪ. ಇದು ಶಿವನಿಗೆ ಪ್ರಿಯವಾದ ಹೂ. ಈ ಹೂವಿನಿಂದ ಜ್ಯೂಸ್ ಮಾಡಿ ಕುಡಿದ್ರೆ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಮ್ಮಿ ಮಾಡ್ತದೆ. ಇದು ಸದಾಪುಷ್ಪ. ಇದ್ರದ್ದು ಎಲೆ ಅಥವಾ ಒಂದು ಹೂ ತಿಂದ್ರೆ ಶುಗರಿಗೆ, ಉರಿ ಮೂತ್ರಕ್ಕೆ ಎಲ್ಲ ತುಂಬಾ ಒಳ್ಳೇದು. ಇದು ವೀಳ್ಯದೆಲೆ. ಇದು ಬಾಯಿ ವಾಸನೆಗೆ ಮತ್ತು ಗ್ಯಾಸ್ಟ್ರಿಕ್ಗೆ ಎಲ್ಲದಕ್ಕೂ ಉಪಯೋಗಿಸಬಹುದು. ಇದು ಪುದೀನ ಸೊಪ್ಪು. ಇದು ಮಕ್ಕಳಲ್ಲಿ ಕಾಡುವಂತಹ ಜಂತು ಹುಳುವಿಗೆ ಮತ್ತು ಅಜೀರ್ಣದ ಸಮಸ್ಯೆಗೆ ಇದ್ರದ್ದು ಕಷಾಯ ತುಂಬಾ ಒಳ್ಳೇದು. ಇದು ಮಜ್ಜಿಗೆ ಸೊಪ್ಪು, ಲೆಮನ್ ಗ್ರಾಸ್ ಅಂತ ಹೇಳ್ತೇವಲ್ಲ ಅದು. ಇದರದ್ದು ಪರಿಮಳವೇ ತುಂಬಾ ಚಂದ, ಸುಗಂಧ ಭರಿತವಾಗಿದೆ. ಇದು ನಮ್ಗೆ ಶೀತ, ಕೆಮ್ಮು, ಜ್ವರ, ಮೇಕೈ ನೋವೆಲ್ಲ ಇರ್ತದಲ್ಲ, ಆ ಟೈಮಲ್ಲಿ ಇದ್ರದ್ದು ಕಷಾಯ ಮಾಡಿ ಕುಡಿದ್ರೆ ತುಂಬಾ ಒಳ್ಳೇದಾಗ್ತದೆ. ಮತ್ತೆ ಮುಟ್ಟಿನ ಸಮಯದಲ್ಲಿ ಇರುವಂತಹ ಹೊಟ್ಟೆ ನೋವಿಗೆ ಇದ್ರ ಎಲೆ ಜೊತೆ ಕರಿಮೆಣಸು ಪುಡಿಯನ್ನು ಹಾಕಿ ಕಷಾಯ ಮಾಡಿ ದಿನಕ್ಕೆ 3 ಹೊತ್ತು ಕುಡಿದ್ರೆ ತುಂಬಾನೇ ಒಳ್ಳೇದಾಗ್ತದೆ. ಇದು ನೋಡಿ, ನೆಲ್ಲಿ ಅಂತ ಹೇಳ್ತೇವಲ್ಲ ಅದು. ಇದ್ರದ್ದು ಉಪಯೋಗ ಅಂತೂ ಕೊರೋನಾ ಟೈಮಲ್ಲಿ ಎಲ್ಲರೂ ಕುಡ್ತಿರ್ಬೋದು. ಇದು ಇಮ್ಯುನಿಟಿ ಬೂಸ್ಟರ್, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ತುಂಬಾನೇ ಹೆಚ್ಚು ಮಾಡ್ತದೆ. ಇದರದ್ದು ಕಷಾಯ ತುಂಬಾನೇ ಒಳ್ಳೆಯದು ನಮ್ಮ ದೇಹಕ್ಕೆ. ಇದು ಅಮೃತ ಬಳ್ಳಿ. ಇದನ್ನು ನಾನು ಹೀಗೆ ನನ್ನ ಸಿಟ್ಔಟ್ ಹತ್ರ ಹಬ್ಬಿಸಿದ್ದೇನೆ, ಹೀಗೆ ಒಂದು ಹಗ್ಗ ಕಟ್ಟಿ. ಇದ್ರದ್ದು ಕಷಾಯ ಅಂತೂ ಎಲ್ಲದಕ್ಕೂ ಒಳ್ಳೇದು. ಇದು ಸಹ ಹಾಗೆ ಇಮ್ಯುನಿಟಿಯನ್ನು ಹೆಚ್ಚು ಮಾಡ್ತದೆ. ಮತ್ತೆ ಶುಗರಿಗೆ ಒಳ್ಳೇದು, ಗಂಟು ನೋವಿಗೆ ಒಳ್ಳೇದು, ಮತ್ತೆ ಹಿಮೋಗ್ಲೋಬಿನ್ ಅನ್ನು ಕೂಡ ಹೆಚ್ಚು ಮಾಡ್ತದೆ. ಇದು ಒಂದೆಳಗ ಸೊಪ್ಪು. ಇದು ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಇದ್ರದ್ದು ಚಟ್ನಿ ಮಾಡಿ ಕೊಟ್ಟರೆ ತುಂಬಾನೇ ಒಳ್ಳೇದು. ಇದು ದೊಡ್ಡ ಪತ್ರೆ. ಇದ್ರದ್ದು ಕಷಾಯ ಶೀತ, ಕೆಮ್ಮು, ಜ್ವರ, ಸಣ್ಣ ಮಕ್ಕಳಿಗೆ ಕೂಡ ಕೊಡಬಹುದು ಇದ್ರದ್ದು ಕಷಾಯ. ಮತ್ತೆ ಸಣ್ಣ ಮಕ್ಕಳಲ್ಲಿ ಶೀತದಿಂದ ತಲೆನೋವು ಇದ್ರೆ ಈ ಎಲೆಯ ಶಾಖವನ್ನು, ಅಂದ್ರೆ ಈ ಎಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಇದನ್ನು ತಲೆಗೆ ಒತ್ತಬೇಕು. ಅದು ತುಂಬಾನೇ ಒಳ್ಳೇದಾಗ್ತದೆ ಮಕ್ಕಳಿಗೆ ತಲೆನೋವಿಗೆಲ್ಲ. ಇದು ಶುಂಠಿ ಗಿಡ. ಶುಂಠಿ ಅಂತೂ ಎಲ್ಲದಕ್ಕೂ ಪ್ರಯೋಜನಕಾರಿ. ಶುಂಠಿ ಶೀತ, ಜ್ವರ, ಕೆಮ್ಮು ಮತ್ತು ಶೀತದಿಂದ ಬಾಯಿ ದಪ್ಪಾಗಿ ಬಾಯಿ ರುಚಿ ಕೆಟ್ಟಿದ್ರೆ ಎಲ್ಲದಕ್ಕೂ ಪ್ರಯೋಜನಕಾರಿ ಶುಂಠಿ. ಇದು ಗರಿಕೆ ಹುಲ್ಲು. ಇದು ಮೂತ್ರನಾಳದ ಸೋಂಕು, ಉರಿ ಮೂತ್ರ, ಅಜೀರ್ಣ ಮತ್ತು ಜ್ವರಕ್ಕೆ ಕೂಡ ಇದರ ಕಷಾಯ ತುಂಬಾನೇ ಉಪಯೋಗಕಾರಿ. ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.